ಹಲೋ 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 ನಿಕಟಪೂರ್ವ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಅಮಿತ್ ಶಾ ಆಗಮಿಸಲಿದ್ದಾರೆ. ಆದುದರಿಂದ ಸಾರ್ವಜನಿಕ ಬಂಧು ಅಖಂಡ ಭಾರತದ ಭವ್ಯ ಹಿಂದುತ್ವದ ಮುತ್ಸದಿ ರಾಜಕಾರಣಿ, ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಿಕಟಪೂರ್ವ ಅಧ್ಯಕ್ಷರು, ಕೇಂದ್ರದ ಗೃಹ ಮಂತ್ರಿಗಳು, ಕೇಂದ್ರ ಸಹಕಾರಿ ಸಚಿವರಾದ ಸನ್ಮಾನ್ಯ ಅಮಿತ್ ಶಾ ಪುತ್ತೂರಿಗೆ ದಿನಾಂಕ 11/2/23 ಶನಿವಾರ ಅಪರಾಹ್ನ ಗಂಟೆ 2ಕ್ಕೆ ಸರಿಯಾಗಿ ಸೆಂಕಿನ ಬೈಪಾಸ್ ರಸ್ತೆಯಲ್ಲಿರುವ ಹಾಗೂ ಎಲ್ಲ ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಭಾರತೀಯ ಜನತಾ ಪಾರ್ಟಿಯ ವಿನಮ್ರ ವಿನಂತಿ. ಭಾರತಾಂಬೆಯ ಅನ್ನಕಿರಣದಂತೆ ಕಂಗೊಳಿಸುತ್ತಿರುವ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡದಾದ ಕೇಂದ್ರ ಅಡಿಕೆ ಮತ್ತು ಸೊಪ್ಪು ಮಾರಾಟ ಮತ್ತು ಸಂಸ್ಕರಣ ಸಹಕಾರಿ ನಿಯಮಿತ ಅರ್ಥಾತ್ ಕಂಪ್ರೋ ಸಂಸ್ಥೆಯ ಸುವರ್ಣ ಮಹೋತ್ಸವ ಇದೇ ಬರುವ 11/23 ಶನಿವಾರ ಮಧ್ಯಾಹ್ನ 2 ಗಂಟೆಗೆ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಶಾಲೆ ಬೈಪಾಸ್ ರಸ್ತೆ ಚೆಂಚುವದಲ್ಲಿ ನಡೆಯಲಿದೆ. ಆ ಪ್ರಯುಕ್ತ ಈ ಸಂಭ್ರಮಾಚರಣೆ ಹಿಂದುತ್ವದ ಮುತ್ಸದಿ ರಾಜಕಾರಣ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾ ಪ್ರಸಾದ್ ಅವರು ಉದ್ಘಾಟನೆ ನೆರವೇರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತೇವೆ. ಭಾರತ್ ಮಾತಾ ಕಿ ಆದರಣೀಯ ಸಾರ್ವಜನಿಕ ಬಂಧು ಭಗಿನಿಯರೇ, ಭವ್ಯ ಭಾರತದ ದಿವ್ಯ ದಿಗಂತದಿ ದಾವಣೆಹೂ ಹರಡಿದೆ. ದೇಶದ ಜನಮನ ಅಂತರಾಳದೆ ಆಶಾಕಿರಣವು ಮೂಡಿದೆ. ಇದು ಬಿಜೆಪಿಗೆ ತಾವು ನೀಡುವ ಸಹಕಾರದ ಮೂಲಕ ಬಂಧುಗಳೇ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಲವು ಹಲೆಗಳ ಮಾತಿನ ರಂಜನೆಯೊಂದಿಗೆ ಭಾವದ ಬಂಧುರತೆಯನ್ನು ಬಡಿದೆಬ್ಬಿಸಬಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಇದೇ ಬರುವ ಶನಿವಾರದಂದು ಅಪರಾಹ್ನ ನಂತರ ತಮ್ಮ ಅಂಗಡಿ ವ್ಯವಹಾರಗಳನ್ನು ಸ್ಥಗಿತಗೊಳಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರೆ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಭಾರತದ ರಾಜಕೀಯ ರಂಗದ ಇತಿಹಾಸದಲ್ಲಿ ಧ್ರುವ ತಾರೆಯಾಗಿ ಕಂಗೊಳಿಸಿರುವಂತಹ ಅಖಂಡ ಭಾರತದ ಭವ್ಯ ಹಿಂದೂಸ್ತಾನದ ಮುತ್ಸದಿ ರಾಜಕಾರಣಿ ಸನ್ಮಾನ್ಯ ಅಮಿತ್ ಶಾ ಇದೇ ಬರುವ 11ನೇ ತಾರೀಕಿನ ಶನಿವಾರದಂದು ಅಪರಾಹ್ನ ಗಂಟೆ 2ಕ್ಕೆ ಸರಿಯಾಗಿ ಪುತ್ತೂರು ಬೈಪಾಸ್ ರಸ್ತೆಯಲ್ಲಿರುವಂತಹ ವಿವೇಕಾನಂದ ಕನ್ನಡ ಶಾಲೆಯ ಇದರ ಸುವರ್ಣ ಮಹೋತ್ಸವದ ಸಂಭ್ರಮಾಚರಣೆ ಇದೇ ಬರುವ ಶನಿವಾರದಂದು ಅಪರಾಹ್ನ ಗಂಟೆ 2ಕ್ಕೆ ಸರಿಯಾಗಿ ತೆಕ್ಕಿನ ಬೈಪಾಸ್ ರಸ್ತೆಯ
ಜೈತಿನ ಬೈಪಾಸ್ ರಸ್ತೆಯಲ್ಲಿರುವಂತಹ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮೈದಾನದಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾರ್ವಜನಿಕ ಬಂಧು ಭಗಿನಿಯರಾದಂತಹ ತಮಗಿಗೂ ಆತ್ಮೀಯ ಎಲ್ಲ ಬಂಧುಗಳೇ, ಅಮಿತ್ ಶಾ ಅವರ 11ನೇ ತಾರೀಕಿನ ಕಾರ್ಯಕ್ರಮದ ಪ್ರಯುಕ್ತ ಈಗ ನಡೆದಂತ ಒಂದು ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡಲಿಕ್ಕಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸಂಜೀವ ಮಠಂದೂರವರು. बोलो भारत माता के, भारतीय जनता पार्टी के, नरेंद्र मोदी जी के, जेपी नड्डा जी के, अमित शाह जी के, बसवराज बोम्माई जी के, येडियुरप्पा जी के, नलिन कुमार कटील जी के, बोलो भारत माता के. ಸೇರಿರುವಂತ ಎಲ್ಲ ಸಜ್ಜನ ಬಂಧುಗಳೇ, ಕಾರ್ಯಕರ್ತ ಮಿತ್ರರೇ, ನಮ್ಮ ಪಾರ್ಟಿಯ ಎಲ್ಲ ಜನನಾಯಕರೇ, ಪಕ್ಷದ ವಿವಿಧ ಹುದ್ದೆಗಳನ್ನು ಅಲಂಕಾರ ಮಾಡಿದಂತ ನಮ್ಮೆಲ್ಲ ಹಿರಿಯರೇ, ಪುತ್ತೂರಿನ ಐತಿಹಾಸಿಕ ಒಂದು ಕಾರ್ಯಕ್ರಮ ಫೆಬ್ರವರಿ 11ರಂದು ಪ್ರತಿಷ್ಠಿತ ಬಹುರಾಜ್ಯ ಸಂಸ್ಥೆ ಕ್ಯಾಂಪ್ಕೋದ ಸುವರ್ಣ ಮಹೋತ್ಸವದ ನಿಮಿತ್ತ ಇಡೀ ಕರ್ನಾಟಕದ ಅಡಿಕೆ ಬೆಳೆಗಾರರು, ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರ ಆ ಕಣ್ಮಣಿ, ಬಹುಶಃ 50 ದಶಕಗಳನ್ನು ಆ ರೈತರ ಪರವಾಗಿ ಇವತ್ತು ಅಡಿಕೆ ಮಾರುಕಟ್ಟೆ ಮಾಡುವ ಮುಖಾಂತರ, ಕ್ಯಾಂಪ್ಕೋ ಖರೀದಿ ಮಾಡುವ ಮುಖಾಂತರ ಇವತ್ತು ರೈತರಿಗೆ ಬದುಕು ಕೊಟ್ಟಂತ ಆ ಕ್ಯಾಂಪ್ಕೋದ ಸುವರ್ಣ ಮಹೋತ್ಸವದಲ್ಲಿ ಈ ದೇಶದ ನಮ್ಮ ಗೃಹ ಸಚಿವರು, ಈ ದೇಶದ ಪ್ರಥಮ ಸಹಕಾರಿ ಸಚಿವರು ಅಂತ ಅಮಿತ್ ಶಾ ಅವರು ಭಾಗವಹಿಸಿ ಆ ರೈತ ಸಮ್ಮೇಳನವನ್ನು ಭಾಷಣ ಮಾಡುವಂತ ಈ ಒಂದು ಗಳಿಗೆಯಲ್ಲಿ ನಮ್ಮ ಪುತ್ತೂರಿನ ಎಲ್ಲ ನಾಗರಿಕರು ಭಾಗವಹಿಸಬೇಕೆನ್ನುವಂತ ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ದರ್ಬೆಯಿಂದ ಬಳುವಾರ ತನಕ ಪಾದಯಾತ್ರೆ ಮುಖಾಂತರ ಜನರಿಗೆ ಮನವಿಯನ್ನು ಮಾಡಿ ಕರಪತ್ರವನ್ನು ಹಂಚಿ ನೀವು ನಮ್ಮ ಜೊತೆ ಸೇರಿ ಅಮಿತ್ ಶಾ ಅವರ ಆ ಕೊಡುಗೆಯನ್ನು ಸ್ಮರಿಸುವ ಈ ರಾಜ್ಯದ ಮುಖ್ಯಮಂತ್ರಿ ರೈತಪರ ಚಿಂತನೆಯ ಬಸವರಾಜ ಬೊಮ್ಮಾಯಿ ಅವರ ಯೋಜನೆಗಳನ್ನು ತಿಳ್ಕೊಳ್ಳುವ ಎನ್ನುವಂತಹ ಸಂದೇಶವನ್ನು ಇವತ್ತು ಪುತ್ತೂರಿನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಸುಮಾರು 1 ಗಂಟೆ ಕಾಲ ಎಲ್ಲ ನಮ್ಮ ಅಂಗಡಿ ಮಾಲೀಕರ, ರಿಕ್ಷಾ ಮಾಲೀಕರ, ನಮ್ಮ ಎಲ್ಲ ವಾಹನ ಮಾಲೀಕರಲ್ಲಿ ವಿನಂತಿಯನ್ನು ಮಾಡ್ತಾ 11ನೇ ತಾರೀಕು ಮಧ್ಯಾಹ್ನ ನಂತರ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು, ನಮ್ಮೆಲ್ಲ ವಾಹನವನ್ನು ಬದಿಗಿಟ್ಟು ಈ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎನ್ನುವಂತ ವಿನಂತಿಯನ್ನು ಮಾಡಿದ್ದೇವೆ ಬಂಧುಗಳೇ. ಇವತ್ತು ಆ ವಿನಂತಿಯನ್ನು ಮಾಡಿ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಈ ಒಂದು ಬಳುವಾರ ಸರ್ಕಲ್ ಅಲ್ಲಿ ಬಂದು ಪಾನೀಯ ಸ್ವೀಕಾರ ಮಾಡಿ ಆ ಒಂದು ದನಿವನ್ನು ಆರಿಸಿ ಮುಂದೆ ನಡೆಯುವಂತ ಕಾರ್ಯಕ್ರಮಕ್ಕೆ ಮುನ್ನುಡಿ ಇಡುವಂತ ಈ ಸಂದರ್ಭದಲ್ಲಿ ಇಲ್ಲಿ ಬಂದಂತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ಹೃದಯ ತುಂಬಿದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾಳೆಯ ದಿವಸ ಪುತ್ತೂರಿನ ವಿವೇಕಾನಂದ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ಕ್ಯಾಂಪ್ಕೋದ ಯಂತ್ರಮೇಳ ನಡೆಯಲಿಕ್ಕಿದೆ. ನಮ್ಮ ದೇಶದ ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ಮಾಡಲಿಕ್ಕಿದ್ದಾರೆ. ಆ ಒಂದು ಯಂತ್ರ ಮೇಳವನ್ನು ಕೂಡ ಯಶಸ್ವಿ ಮಾಡುವಂತ ಜವಾಬ್ದಾರಿ ನಮ್ಮದು ಬಂಧುಗಳೇ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ನಾಡಿನ ಸಮಸ್ತ ಜನರು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಮತ್ತೊಮ್ಮೆ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ನಾನು ಮಾತಾಡ್ತೇನೆ. ಜೈ ಹಿಂದ್. ಜಾಥಾದಲ್ಲಿ ಭಾಗವಹಿಸಿದಂತ ಶಾಸಕರಾದ ಸಂಜೀವ ಮಠಂದೂರ್ ಅವರಿಗೆ, ಅದೇ ರೀತಿ ಭಾಗವಹಿಸಿದ ಎಲ್ಲ ನಮ್ಮ ಪಾರ್ಟಿಯ ಎಲ್ಲ ಬಂಧುಗಳಿಗೆ, ಹಿಂದೂ ನಾಯಕರುಗಳಿಗೆ, ಅದೇ ರೀತಿ ಸಂಘಟನೆಯ ಎಲ್ಲ ಪ್ರಮುಖರಿಗೆ ಈ ಸಂದರ್ಭದಲ್ಲಿ
ಧನ್ಯವಾದಗಳನ್ನು ಅರ್ಪಿಸ್ತಾ ಅದೇ ರೀತಿ ಬಂದಂತ ಮಾಧ್ಯಮದ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ. ಬೋಲೋ ಭಾರತ್ ಮಾತಾ ಕೇ. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.